ನನ್ನ ಪ್ರಕಾರ ಅವ್ರದ್ದೊಂದು ಆಲ್ಬಮ್ ಸಾಂಗ್ ಬಂದಿತ್ತು ಪೊರ್ಲು ಅಂತೇಳಿ. ಸೊ ಮ್ಯಾಂಗ್ಳೂರ್ ಎಲ್ಲಿ ನೋಡಿದ್ರು ಸಹ ಅವ್ರದ್ದು ಒಂದು ಚಿಕ್ಕ ಪೋಸ್ಟ್ ಎಲ್ಲ ಕಡೆ ಇತ್ತು. ಸೊ ಅವ್ರದ್ದು ಅದೊಂದು ಸೆಲೆಬ್ರೇಷನ್ ನಮ್ಮ ಮ್ಯಾಂಗ್ಳೂರ್ ಟೌನ್ ಹಾಲ್ ಆಗ್ಬೇಕಾದ್ರೆ ಆ್ಯಸ್ ಎ ಗೆಸ್ಟ್ ಆಗಿ ಕರೆದಿದ್ರು. ತುಂಬ ಉಂಟು ಅದರಲ್ಲೊಂದು ಸೀಕ್ರೆಟ್ ಅದು ಹೇಳಬೇಕಿಲ್ಲ ಗೊತ್ತಿಲ್ಲ, ಬಟ್ ಅದು ನೋಡೋಣ ಹೇಳೋಣ. ನಾವು ಬಂದಮೇಲೆ ಬೈಬೋದು. 2 ಸೀಕ್ರೆಟ್ ಇದೆ, ಅದ್ರಲ್ಲಿ ಒಂದು ಸೀಕ್ರೆಟ್. ಸೊ ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಾನು ಬರ್ಬೇಕಾದ್ರೆ ರೂಪೇಶ್ ತಮಾಷೆ ಮಾಡ್ತಿದ್ದೆ, ಶೆಟ್ರೆ ಆ ಒಂದು ಬಂಗಾರ ಚೈನ್ ಇತ್ತು, ಒಂದು ದಪ್ಪದಾಗಿ ಇಷ್ಟು ಉದ್ದ ಇತ್ತು, ಅದು ಗಿರ್ಗಿಟ್ ಸ್ಟಾರ್ಟ್ ಆಗ್ಬೇಕಾರೆ ಅವು ಹಂತದಲ್ಲಿ ಹೋಗ್ಬೇಕಾಗಿ ಅವನು ಯಾವಾಗ ಹೇಳ್ತಿದ್ದ, ನೀನೇನು ತುಳು ಭಾಷೆಲಿ ಹೇಳ್ತಿದ್ದ, ನೀನೇನು ತಮಾಷೆ ಮಾಡ್ತಾಯಿದ್ದೆ, ನನ್ನ ಚೈನ್ ಕೆಳಗಿಂದ ಮೇಲ್ಮೇಲೆ ಹೋಗ್ತಾ ಇದೆ, ಮೂವಿ ಮುಗ್ದಾದ್ಮೇಲೆ ಚೈನೇ ಇರಲ್ಲ ಅಂತೇಳಿ. ಅದು ರೂಪೇಶ್ ಮತ್ತು ಗುರುಜಿ ಇರೋದ ಒಂದು ಸಂಬಂಧ. ರೀಸೆಂಟ್ಲಿ ಮೊನ್ನೆ ಅದೊಂದು ಟಾಸ್ಕ್ ಆಗಬೇಕಾದ್ರೆ ಅವನ ಕೈಯಿಂದ ಖರ್ಚು ಎಳೆದ್ರು ಅಂತೇಳಿ ಅಳ್ತಾರೆ. ಇಷ್ಟರವರೆಗೂ ಹಿಂದಿ ಆಗಿರಲಿ ಕನ್ನಡದಾಗಿರಲಿ ಈ ರೀತಿ ಒಂದು ಅದೊಂದು ಸ್ನೇಹ ಸಂಬಂಧ ನೋಡಿರಲಿಲ್ಲ. ಅದು ವರ್ಡ್ ಇದೆ, ಅದು ಹೇಳೋಕ್ಕಾಗಲ್ಲ ಇಲ್ಲಿ, ಅವನಿಗೆ ಗೊತ್ತದು. ಸೊ ಯೋ ದೇವ, ನಮ್ಗೆ ವಿಷಯನೇ ಹೇಳಿಲ್ಲಲ್ಲ. ನಮ್ಮ ಒಟ್ಟಿಗೆ ಸಿಕ್ಕದೆ 2 ದಿನ ಮುಂಚೆ ಒಟ್ಟಿಗೆ ಇದ್ವಿ, ಎಲ್ಲ ಮಾತಾಡಿದ್ವಿ, ಎಲ್ಲ ವಿಷಯ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ, ಮೂವಿ ಬಗ್ಗೆ ಮಾತಾಡಿದ್ವಿ, ಅವ್ನು ನೆಕ್ಸ್ಟ್ ಬರ್ತಿರೋ ಸರ್ಕಸ್ ಮೂವಿ ಬಗ್ಗೆ ಮಾತಾಡಿದ್ವಿ. ಬಟ್ ಇವನು ಹೋಗ್ತಿರೋ ವಿಷಯನೇ ಹೇಳಿಲ್ಲ. ನಾನು ಎಷ್ಟು ಸೀಕ್ರೆಟಾಗಿ ಇಟ್ಟಿದ್ದ ಅಂದರೆ, ಪ್ಲ್ಯಾನ್ ಮಾಡಿದರೆ ಆ ಪ್ಲ್ಯಾನ್ ಪ್ರಕಾರನೇ ಇರ್ತಾನೆ. ಬ್ರದರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೇವೆ. ಇವತ್ತು ನಾವು ಬಂದಿರೋದು ನಿಮ್ಮ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್, ನಟ, ನಿರೂಪಕ, ನಿರ್ದೇಶಕ ರೂಪೇಶ್ ಶೆಟ್ಟಿ ಅವರು. ಇನ್ನೂ 2-3 ಜಾಯಿನ್ ಮಾಡ್ಬೋದು ಹೆಸರಿಂದ, ಬಟ್ ಯಾ ಆಲ್ರೌಂಡರ್ ಮಿಸ್ಟರ್ ರೂಪೇಶ್ ಶೆಟ್ಟಿ. ಬಿಗ್ ಬಾಸ್ OTTಗೆ ಹೋಗಿದ್ರು, ಅಲ್ಲಿ ವಿನ್ ಆದ್ರು. ಈಗ ಟೆಲಿವಿಷನ್ ಸೀಸನ್ನಲ್ಲಿ ಒಂದು ಫೈನಲಿಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮಗೆ ಗೊತ್ತಿತ್ತಾ ಅವರಿಗೆ ಬಿಗ್ ಬಾಸ್ಗೆ ಹೋಗ್ತಾ ಇರೋ ವಿಷಯ? ಯಾವಾಗ ಗೊತ್ತಾಯ್ತು? ಆ್ಯಕ್ಚುಲಿ ಅವನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು 2-3 ಸರಿ ಮೀಟ್ ಆಗಿದ್ವಿ, ಬಟ್ ಯಾವತ್ತು ಯಾರಿಗೂ ಅವನು ಇನ್ಫಾರ್ಮೇಷನ್ ಕೊಡಲಿಲ್ಲ ನನಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಬಟ್ ಅವ್ರೊಂದು ಹೋಗೋಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಮಾಡಿ ಅವ್ರ ಟೀಮ್ ಒಟ್ಟಿಗೆ ಸೇರಿ ಏನು ಬೇಸಾಗಿ ಒಂದು ಬೇಸಿಕ್ ಟೀಮ್ ಅಂತ ಏನು ಮಾಡಬೇಕಿತ್ತು ಅದು ಮಾಡಿ ಹೋಗಿದ್ದಾರೆ. ಸೊ ಅದರಲ್ಲಿ ನಾವು ಇರಲಿಲ್ಲ, ಯಾಕಂದರೆ ಅವ್ರದ್ದೊಂದು ಆಲ್ರೆಡಿ ಒಂದು ಟೀಮ್ ಅಂತಿದೆ. ಸೊ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಗುಡ್ ಗೋಯಿಂಗ್ ಆನ್. ಆ್ಯಕ್ಚುಲಿ ಏನಾದರೂ ನೆನಪಿದೆಯಾ ಫಸ್ಟ್ ಡೇ ರೂಪೇಶ್ ಶೆಟ್ಟಿಯನ್ನು ಫೇಸ್ ಟು ಫೇಸ್ ಎಲ್ಲಿ ಮೀಟ್ ಮಾಡಿದ್ದು? ರೂಪೇಶ್ ಶೆಟ್ಟಿ ನಾನು ಫಸ್ಟ್ ಟೈಮ್ ಮೀಟ್ ಆಗಿದ್ದು, ನನ್ನ ಪ್ರಕಾರ ಅವ್ರದ್ದೊಂದು ಆಲ್ಬಮ್ ಸಾಂಗ್ ಬಂದಿತ್ತು ಪೊರ್ಲು ಅಂತೇಳಿ. ಸೊ ಮ್ಯಾಂಗ್ಳೂರ್ ಎಲ್ಲಿ ನೋಡಿದ್ರು ಸಹ ಅವ್ರದ್ದೇ ಒಂದು ಚಿಕ್ಕ ಪೋಸ್ಟ್ ಎಲ್ಲ ಕಡೆ ಇತ್ತು. ಆ ಟೈಮಲ್ಲಿ ನಮ್ಮದು ಸೆಕೆಂಡ್ ಮೂವಿ ರಿಲೀಸ್ ಆಗಿತ್ತು. ಸೊ ಅವ್ರದ್ದು ಅದೊಂದು ಸೆಲೆಬ್ರೇಷನ್ ನಮ್ಮ ಮ್ಯಾಂಗ್ಳೂರ್ ಟೌನ್ ಹಾಲ್ ಆಗ್ಬೇಕಾದ್ರೆ ಆ್ಯಸ್ ಎ ಗೆಸ್ಟ್ ಆಗಿ ಕರೆದಿದ್ರು. ಸೊ ಅದು ಫಸ್ಟ್ ಟೈಮ್ ನಾನು ರೂಪೇಶ್ ಅವರಿಗೆ ಮೀಟ್ ಆಗಿದ್ದು. ಸೊ ಆವಾಗ ರೂಪೇಶ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರು, ಸ್ವಲ್ಪ ತೆಳ್ಳಗಾಗಿ. ಈಗ ಡಿಫ್ರೆಂಟ್ ಅಂದರೆ ಈಗ ಏನು ನೀವು ನೋಡ್ತಾ ಇದ್ದೀರಾ ರೂಪೇಶ್ಗಿಂತ ತುಂಬ ಡಿಫ್ರೆಂಟ್ ಆಗಿದ್ದರು. ಸೊ ಬಟ್ ಆ ಜೋಶ್ ಅವಾಗಲೂ ಇತ್ತು, ಈಗಲೂ ಇದೆ, ಮುಂದೂ ಇರುತ್ತೆ ಅನ್ನೋದು ಅದೊಂದು ಗ್ಯಾರಂಟಿ. ಸೊ ತುಂಬ ವರ್ಷದಿಂದ ರೂಪೇಶ್ ಅವ್ರನ್ನ ನೋಡ್ತಾ ಇದ್ದೀರಿ ಅಂತ ಹೇಳಿದರೆ, ರೂಪೇಶಲ್ಲಿರುವ ಒಂದು ತುಂಬ ಪಾಸಿಟಿವ್ ಪಾರ್ಟ್ ಏನು ಅಂತ ಹೇಳಿ, ಅವರ ಒಂದು ಬಿಹೇವಿಯರಲ್ಲಿ ಒಂದು ಪಾಸಿಟಿವ್ ನೇಚರ್ ಏನು ಅವ್ರದ್ದು? ನಾನು ನೋಡಿದ ಪ್ರಕಾರ ನಾವೀಗ ನಾರ್ಮಲಿ ಕ್ರಿಕೆಟ್ ಆಗಿರಲಿ ಅಥವಾ ಲಗೋರಿ ಆಡ್ಲಿಕ್ಕೆ ಹೋಗಿದ್ವಿ ಇಂಡಸ್ಟ್ರಿಯಿಂದ, ಅಥವಾ ಫ್ರೆಂಡ್ಸ್ ಆಗಿ ಮೀಟ್ ಆಗೋದಾಗಿರಲಿ, ಅದರ ಮೀಟಿಂಗ್ ಇರಲಿ, ಒಂದು ಆರ್ಟಿಸ್ಟ್ ಬಗ್ಗೆ ಏನಾದ್ರು ಬಂತು ಅಂದರೆ, ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಆ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಏನೋ ತಪ್ಪು ಅಂತ ನೋಡಿದರೆ, ಈಗ ಒಂದು ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ತುಳು ಇಂಡಸ್ಟ್ರಿಯಲ್ಲಿ ಒಂದು ಟೀಮ್ ಅಂತಿದೆ, ಅಲ್ಲಿ ಏನೋ ಒಂದು ತಪ್ಪಾಗ್ತಿದೆ ಅಂತ ಹೇಳಿದರೆ ಹಿಂದೆ ಮುಂದೆ ನೋಡಿದ್ರೆ ಮಾತಾಡ್ಬಿಡ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ, ಆಮೇಲೆ ಹೇಳ್ತೀವಿ ನಾನು ಮಾತಾಡಲೇಬಾರ್ದಿತ್ತು, ಮಾತಾಡ್ಬಿಟ್ಟೆ, ನೆಕ್ಸ್ಟ್ ಟೈಮ್ ಮಾತಾಡಲ್ಲ ಅಂತೇಳಿ. ಬಟ್ ನೆಕ್ಸ್ಟ್ ಟೈಮ್ ಮಾತಾಡ್ತಾರೆ, ಅದು ಗ್ಯಾರಂಟಿ. ಬಟ್ ಕಂಪೇಟಿವ್ಲಿ ಈ ಸರಿ ಬಿಗ್ ಬಾಸಲ್ಲಿ ನೋಡ್ಲಿಕ್ಕೆ ಹೋದರೆ ಆ ಸ್ವಭಾವವನ್ನು ಬಿಟ್ಟು ಸ್ವಲ್ಪ ಶಾಂತವಾಗಿದ್ದಾರೆ. ಸೊ ಅದೊಂದು ಸರ್ಪ್ರೈಸಿಂಗ್. ಸೊ ಹಿ ಈಸ್ ಎ ಪಾಸಿಟಿವ್ ಪರ್ಸನ್. ಸೊ ರೂಪೇಶ್ ಬಿಗ್ ಬಾಸಿಗೆ ಹೋದ ಮೇಲೆ ನೀವು ಯಾವ ಥರ ಫಾಲೋ ಅಪ್ ಮಾಡ್ತಾ ಇದ್ದೀರಿ ಅವರ ಅಪ್ಡೇಟ್ಸ್ ಬಗ್ಗೆ? ಯಾಕಂದರೆ ನಾವು ಫಾಲೋ ಮಾಡಿದ್ರು ಅದೊಂದು ಟೀಮ್ ಅಂತ ಏನು ಮಾಡಿದಲ್ಲ, ಕೋರ್ ಟೀಮ್, ಅದಕ್ಕೆ ಆ್ಯಕ್ಚುಲಿ ಸೆಲ್ಯೂಟ್ ಮಾಡಬೇಕು. ಅವ್ರು ಮಾಡ್ತಿರೋವಂಥ ಪ್ರಮೋಷನ್ ಆಗಿರಲಿ, ಆ ಸಪೋರ್ಟ್ ಆಗಿರಲಿ, ನಾನು ಇನ್ನೂವರೆಗೆ ನೋಡಲೇ ಇಲ್ಲ. ಸೊ ಅವ್ರದ್ದು ಟೀಮಿಂದ ಡೈಲಿ ಅಪ್ಡೇಟ್ ಬಂದೇ ಬರುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಆಗಲಿ, ನಮ್ಮ ವಾಟ್ಸಪ್ ಆಗಿರಲಿ, ಅಪ್ಡೇಟ್ ಬಂದೇ ಬರುತ್ತೆ. 100 ವೋಟ್ಸ್ ಹಾಕೋದಾಗಿರಲಿ, ಪ್ರತಿಯೊಂದಕ್ಕೂ. ಸೊ ಅವ್ರು ಕಳಿಸ್ದಾಗೆಲ್ಲ ನಮ್ಗೆ ಆದಷ್ಟು ನಾವು ಶೇರ್ ಮಾಡ್ತೀವಿ, ನಾವು ಒಂದು ಲೈಕ್ ಕೊಡ್ತೀವಿ, ನಾವು ಒಂದು ವೋಟ್ ಮಾಡ್ತೀವಿ. ಆ್ಯಸ್ ಎ ಫ್ರೆಂಡ್ ಇಷ್ಟಾದ್ರು ಮಾಡ್ಬೋದು ನಮ್ಮಿಂದ. ಕೆಲವು ಸಮಯದ ಹಿಂದೆ ತುಳು ಇಂಡಸ್ಟ್ರಿಯ 3 ಕಲಾವಿದರು ಒಂದೇ ಕಲ್ಲರಿನ ಒಂದೇ ಕಂಪನಿಯ ಕಾರನ್ನು ತಗೊಂಡ್ರಿ. ಏನು ನೀವೆಲ್ಲರೂ ಚರ್ಚೆ ಮಾಡಿಕೊಂಡು ನಾವು ವೈಟ್ ಕಲರೇ ಕಾರ್ ತಗೋಬೇಕು ಅಂತ ತಗೊಂಡಿದ್ದ, ರೂಪೇಶ್ ಅವರು ತಗೊಂಡ್ರು, ತಾವು ತಗೊಂಡ್ರಿ, ಅರ್ಜುನ್ ತಗೊಂಡ್ರು. ಆ್ಯಕ್ಚುಲಿ ಅದು ಹಾಗಿರಲಿಲ್ಲ, ಇನ್ನೊಬ್ರು ತೊಗೊಳ್ಲಿಕ್ಕಿತ್ತು, ಪೃಥ್ವಿಯವರು. ಸೊ ಅವ್ರು ಮಿಸ್ ಆಗಿಬಿಟ್ರು ಕೊರೋನಾ ಆಗೋಕ್ಕಿಂತ ಮುಂಚೆ. ಸೊ ನಂದು ಕಾರ್ ಚೇಂಜ್ ಮಾಡ್ಬೇಕಂತ ಪ್ಲ್ಯಾನ್ ಇದ್ದೆ. ಸೊ ಅರ್ಜುನ್ ಅವರು ಪ್ಲ್ಯಾನ್ ಇದ್ದರು. ಸೊ ಇಬ್ಬರು ಒಟ್ಟಿಗೆ ಕಾರ್ ಚೇಂಜ್ ಮಾಡಿದ್ವಿ. ಆವಾಗ ನಮ್ಮದು ತುಳು ಇಂಡಸ್ಟ್ರಿಲಿ CPL ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗುತ್ತೆ. ಸೊ ಆ ಟೂರ್ನಮೆಂಟ್ ನಾವು ಇಬ್ಬರು ಹೊಸ ಕಾರ್ ತೊಗೊಂಡು ಬರ್ತಾಯಿದ್ವಿ. ಆಗ ರೂಪೇಶ್ ಹೇಳಿದ್ರು, ಓಕೆ ನಾನು ನೆಕ್ಸ್ಟ್ ಇದೇ ಕಾರ್ ತೊಗೊಳ್ತೀನಿ, ಇದು ಒಳ್ಳೇದು. ಈಗ ನಾವೊಂದು ಒಳ್ಳೆ ಐಟಮ್ ತೊಗೊಂಡಾಗ ಅಫ್ಕೋರ್ಸ್ ಅದ್ರ ಬಗ್ಗೆ ಒಳ್ಳೇದೇ ಹೇಳ್ತೀವಿ. ಸೊ ಕ್ರೆಟಾ ವಾಸ್ ಒನ್ ಆಫ್ ದ ಬೆಸ್ಟ್ ಕಾರ್ ಆವಾಗ. ಸೊ ನಾವು ಅವರಿಗೆ ಹೇಳಿದ್ವಿ ಈ ಕಾರ್ ಇದೆ ನೋಡಿ ಮಾತಾಡಿ ಅಂತೇಳಿ. ಸೊ ಅವರು ತೊಗೊಂಡ್ರು. ಈವನ್ ಪೃಥ್ವಿನೂ ತೊಗೊಳ್ಲಿಕ್ಕಿದ್ದ, ಬಟ್
ಫಸ್ಟ್ ಅರ್ಜುನ್ ತೊಗೊಂಡ್ರು, ಆಮೇಲೆ ನಾನು ತೊಗೊಂಡೆ, ಆಮೇಲೆ ರೂಪೇಶ್. ಪ್ರತಿಯೊಂದು ಸ್ವಲ್ಪ ಆ ಸೈಡ್ ಹೋದ್ರು ಅಷ್ಟೇ. ಸೊ ತುಂಬ ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ಇಷ್ಟು ವರ್ಷದಲ್ಲಿ ಯಾವುದಾದ್ರೂ ಒಂದು ಮೂಮೆಂಟನ್ನು ಮರೀಲಿಕ್ಕೆ ಆಗೋದಿಲ್ಲ, ರೂಪೇಶ್ ಅಂತ ಹೇಳಿದರೆ ತುಂಬ ನೆನಪಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾವ? ತುಂಬ ಉಂಟು, ಅದರಲ್ಲೊಂದು ಸೀಕ್ರೆಟ್ ಇದೆ, ಹೇಳಬೇಕಿಲ್ಲ ಗೊತ್ತಿಲ್ಲ, ಬಟ್ ಅದು ನೋಡೋಣ, ಹೇಳೋಣ. ಬಂದಮೇಲೆ ಬೈಬೋದು. 2 ಸೀಕ್ರೆಟ್ ಇದೆ. ಅದ್ರಲ್ಲಿ ಒಂದು ಸೀಕ್ರೆಟ್, ನಾವು ಲಗೋರಿ ಆಡ್ಲಿಕ್ಕೆ ಅಂತೇಳಿ ಕನ್ನಡ ಇಂಡಸ್ಟ್ರಿ ತುಳು ಇಂಡಸ್ಟ್ರಿ ಮಿಕ್ಸ್ ಮಾಡಿ ಒಂದು ಲಗೋರಿ ಟೂರ್ನಮೆಂಟ್ ನಡೀತಾ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಅದಕ್ಕೆ ಆ ಟೂರ್ನಮೆಂಟ್ ಹೋದಾಗ ನಾನು ಮತ್ತು ರೂಪೇಶ್ ರೂಮ್ಮೇಟ್ ಆಗಿದ್ವಿ. ರೂಪೇಶಿಗೆ ರಾತ್ರಿ ಒಬ್ಬನಿಗೆ ಮಲಗಲಿಕ್ಕೆ ತುಂಬ ತುಂಬ ಹೆದರಿಕೆ ಆಗುತ್ತೆ. ಇದು ನಾರ್ಮಲ್ ನಮ್ಮ ಸರ್ಕಲ್ ಎಲ್ರಿಗೂ ಗೊತ್ತು, ಹೊರಗಡೆ ಗೊತ್ತಿರಲಿಲ್ಲ. ನಾವೆಲ್ಲ ರೂಮಿಂದ ಹೊರಗಡೆ ಹೋಗ್ತಿದ್ವಿ ಅಂದ್ಕೊಂಡು ಅವ್ನು ತುಂಬ ಹೆದರ್ತಿದ್ದ. ಹೋಗ್ತಾ ಇದ್ದೀರಾ, ಎಷ್ಟೊತ್ತಿಗೆ ಬರ್ತೀರಿ, ನಾನು ವಾಶ್ರೂಮ್ಗೆ ಹೋಗ್ಬಿಡ್ತೀನಿ, ನೀವು ನಿಂತ್ಕೊಳ್ಳಿ 2 ನಿಮಿಷ. ಒಬ್ಬನಿಗೆ ಸ್ಟೇ ಮಾಡೋಕ್ಕೆ ತುಂಬ ಹೆದರ್ತಾನೆ ರಾತ್ರಿ. ಸೊ ಬಾಕಿ ಹೊತ್ತೆಲ್ಲ ಮಾತೆಲ್ಲ ಬಾಕಿ ಎಲ್ಲ ಓಕೆ. ಇನ್ನೊಂದು ಯಾವತ್ತೂ ನಾನು ಸ್ಟೇಜ್ ಮೇಲೆ ಒಂದು ತಮಾಷೆ ಮಾಡ್ತಾಯಿದ್ದೆ. ಗಿರ್ಗಿಟ್ ಹಾಕೋಕ್ಕಿಂತ ಮುಂಚೆ ನಮ್ಮ ಒಂದು ಕೆಫೆ ಇದೆ, ಕುಡ್ಲ ಕೆಫೆ ಅಂತ, ಅದ್ರ ಪಕ್ಕದಲ್ಲಿ ಒಂದು ಎಡಿಟಿವ್ ಕ್ರಿಯೇಷನ್ಸ್ ಬಂದಿತ್ತು. ಸೊ ಅವ್ರ ಪೋಸ್ಟ್ರೆಲ್ಲ ಅವರೇ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಾನು ಬರ್ಬೇಕಾದ್ರೆ ರೂಪೇಶ್ ತಮಾಷೆ ಮಾಡ್ತಿದ್ದೆ, ಶೆಟ್ರೆ ಆ ಒಂದೊಂದು ಬಂಗಾರ ಚೈನ್ ಇತ್ತು, ಒಂದು ದಪ್ಪದಾಗಿ ಇಷ್ಟು ಉದ್ದ ಇತ್ತು, ಅದು ಗಿರ್ಗಿಟ್ ಸ್ಟಾರ್ಟ್ ಆಗ್ಬೇಕಾರೆ ಹಂತದಲ್ಲಿ ಹೋಗ್ಬೇಕಾದ್ರೆ ಅವನು ಯಾವಾಗ ಹೇಳ್ತಿದ್ದ, ನೀನೇನು ತುಳು ಭಾಷೆಲಿ ಹೇಳ್ತಿದ್ದ, ನೀನೇನು ತಮಾಷೆ ಮಾಡ್ತಾಯಿದ್ದೆ, ನನ್ನ ಚೈನ್ ಕೆಳಗಿಂದ ಮೇಲ್ಮೇಲೆ ಹೋಗ್ತಾ ಇದೆ, ಮೂವಿ ಮುಗ್ದಾದ್ಮೇಲೆ ಚೈನೇ ಇರಲ್ಲ ಅಂತೇಳಿ. ಬಟ್ ಮೂವಿ ಮುಗಿದ್ಮೇಲೆ ದುಡ್ಡು ಮಾಡಿದ್ರು, ಒಂದ್ರ ಮೇಲೆ 3-4 ಚೇಂಜ್ ಮಾಡೋಂಗೆ ಆಯಿತು. ಸೊ ಅವರ ಟರ್ನಿಂಗ್ ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತೇಳಿ ನಾನು ಹೇಳ್ಬೋದು. ಈಗ ನೀವು ಆಗ ಹೇಳಿದ್ರಿ, ನೀವು 2ನೇ ಸಿನಿಮಾ ಮಾಡುವಾಗ ಅವರು ಆಗಷ್ಟೇ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಅವರ 0 to ಹೀರೋ ಎಲ್ಲ ಜರ್ನಿಯನ್ನು ನೀವು ಕೂಡ ನಿಂತು ಇಂಡಸ್ಟ್ರಿಯಲ್ಲಿ ನೋಡಿದ್ದೀರಿ. ಹೇಗೆ ಅನಿಸುತ್ತೆ ರೂಪೇಶ್ ಅವರ ಜರ್ನಿ ಇಲ್ಲಿಯವರೆಗೆ ಬಂದಿರುವಂಥದ್ದು? ರೂಪೇಶ್ ನಾನು ಸ್ಮಾರ್ಟ್ ಪರ್ಸನ್ ಅಂತ ಹೇಳೋದು, ಅವನು ಯಾವ ರೀತಿ ಅಂದರೆ ಪ್ಲ್ಯಾನ್ಡ್ ಪರ್ಸನ್. ಇದು ಏನೇ ಒಂದು ವಿಷಯ ಮಾಡ್ಲಿಕ್ಕೆ ಹೋದ್ರೆ, ಏನೇ ವಿಷಯ ಕೈ ತೊಗೊಂಡ್ರು ಸಹ ಒಳ್ಳೆ ರೀತಿ ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಈಗ ಮ್ಯಾಂಗ್ಳೂರಲ್ಲಿ ಡ್ರಾಮಾಸ್ ಆಗಿರಲಿ, ಯಕ್ಷಗಾನ ಆಗಲಿ ತುಂಬ ಫೇಮಸ್ ಇತ್ತು. ಆಮೇಲೆ ಮೂವೀಸ್ ಬಂತು. ಸೊ ಒಂದು ಆಲ್ಬಮ್ ಸಾಂಗನ್ನು ಮಾಡಿ ಆ ಮಟ್ಟದಲ್ಲಿ ಅದನ್ನು ಪ್ರಮೋಷನ್ ಮಾಡಿ ಅಷ್ಟು ಜನರನ್ನು ಕರೆಸಿ ಒಂದು ದೊಡ್ಡ ಲೆವೆಲ್ ಮಾಡಲಿಕ್ಕಾಗಿದ್ದ ಕಾರಣ ಓನ್ಲಿ ಬಿಕಾಸ್ ಆಫ್ ರೂಪೇಶ್. ಸೊ ಅದಾದಮೇಲೆ ತುಂಬ ಜನಕ್ಕೆ ಅದೊಂದು ಇನ್ಸ್ಪಿರೇಷನ್, ಒಂದು ರಸ್ತೆ ಮಾಡ್ಕೊಟ್ಟಂಗೆ ಆಯಿತು. ಸೊ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ಸಹ. ಸೊ ಆ್ಯಸ್ ಪರ್ ಮೀ ರೂಪೇಶ್ ಇಸ್ ದ ಪರ್ಫೆಕ್ಟ್ ಪ್ಲ್ಯಾನರ್. ಅವ್ರಿಗೆ ಗೊತ್ತು ಮಾರ್ಕೆಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಹಾಕಿರೋ 100ನ್ನು 200 ತೆಗಿಬೇಕು ಅಂತ, ಅದು ರೂಪೇಶ್. ಸರ್, ನಿಮಗೆ ಫಸ್ಟ್ ಡೇ ರೂಪೇಶ್ ಬಿಗ್ ಬಾಸ್ ಹೋಗಿದ್ದಾರೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದರೆ ಅಲ್ಲಿ ಹೋಗುವಾಗ ಯಾರ ಹತ್ರನೂ ಹೇಳಲಿಕ್ಕೆ ಇರೋದಿಲ್ಲ. ನಿಮಗೆ ಮೊದಲು ಇಂಟಿಮೇಷನ್ ಕೊಟ್ಟಿದ್ದು ಯಾರು? ರೂಪೇಶ್ ಹೋಗ್ತಾ ಇದ್ದಾನಂತೆ, ನಮ್ಮ ಹತ್ರನೇ ಸೀಕ್ರೆಟ್ ಇಟ್ಟಲ್ಲ ಮಾರಿ. ಇಂಟಿಮೇಷನ್ ಕೊಟ್ಟಿದ್ದಲ್ಲ, ಆ್ಯಕ್ಚುಲಿ ನಾವೆಲ್ಲ ಇದೆ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಬೇಕಾದ ವಿಷಯ ಬಂದಿದ್ದು. ಅವಾಗ ನಾವು ಇದು ಹೇಳಿದ್ದು, ಅದು ವರ್ಡ್ ಇದು, ಅದು ಹೇಳೋಕ್ಕಾಗಲ್ಲ ಇಲ್ಲಿ, ಅವನಿಗೆ ಗೊತ್ತದು. ಸೊ ದೇವ, ನಮ್ಗೆ ವಿಷಯನೇ ಹೇಳಿಲ್ಲಲ್ಲ. ನಮ್ಮ ಒಟ್ಟಿಗೆ ಸಿಕ್ಕದೆ 2 ದಿನ ಮುಂಚೆ ಒಟ್ಟಿಗೆ ಇದ್ವಿ, ಎಲ್ಲ ಮಾಡಿದ್ವಿ, ಮಾತಾಡಿದ್ವಿ, ಎಲ್ಲ ವಿಷಯ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ, ಮೂವಿ ಬಗ್ಗೆ ಮಾತಾಡಿದ್ವಿ, ಅವ್ನು ನೆಕ್ಸ್ಟ್ ಬರ್ತಿರೋ ಸರ್ಕಸ್ ಮೂವಿ ಬಗ್ಗೆ ಮಾತಾಡಿದ್ವಿ. ಬಟ್ ಇವನು ಹೋಗ್ತಿರೋ ವಿಷಯನೇ ಹೇಳಿಲ್ಲ. ಅವ್ನು ಎಷ್ಟು ಸೀಕ್ರೆಟಾಗಿ ಇಟ್ಟಿದ್ದ ಅಂದರೆ ಯಾರಿಗೂ ಗೊತ್ತಾಗ್ದಿರಂಗೆ ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್, ಅದೇ ಹೇಳಿದಲ್ಲ, ಪ್ಲ್ಯಾನ್ ಮಾಡಿದರೆ ಆ ಪ್ಲ್ಯಾನ್ ಪ್ರಕಾರನೇ ಇರ್ತಾನೆ. ಸೊ ನೀವು ಇಷ್ಟು ದಿನದಲ್ಲಿ ನೋಡಿದ ಹಾಗೆ OTT ಸೀಸನ್ ಆಗಿರ್ಬೋದು, ಟೆಲಿವಿಷನ್ ಸೀಸನ್ ಆಗಿರ್ಬೋದು, ರೂಪೇಶ್ ಅವರ ಆಟ ಯಾವ ಥರ ಇದೆ ಆ್ಯಸ್ ಅ ವ್ಯೂವರ್ ಆಗಿ ನೀವು ನೋಡಿದಾಗ? ಆ್ಯಸ್ ಎ ವ್ಯೂವರ್ ಆಗಿ ನೋಡೋಕೆ ಹೋದರೆ, ಈಗ ನಾನು ಫ್ರೆಂಡ್ಶಿಪ್ ಬಿಟ್ಟು ಆಸ್ ಎ ಜಸ್ಟ್ ನಾರ್ಮಲ್ ವ್ಯೂವರ್, ಪ್ರತಿಯೊಬ್ಬರು ಸಹ ವ್ಯೂವರ್ ಆಗಿ ನೋಡೋಕೆ ಹೋದರೆ ರೂಪೇಶ್ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ OTTಯಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಈ ಮನೇಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅಂತೇಳಿ. ಅದಾದಮೇಲೆ ಎಲ್ಲ ಜನ ಜಾಸ್ತಿ ಆದಮೇಲೂ ಸಹ ಅವರ ಅದು ಏನೊಂದು ಪ್ಲ್ಯಾನ್ ಇತ್ತು ಅದನ್ನು ಬಿಟ್ಟು ಹೋಗಲಿಲ್ಲ. ಅದೇ ಪ್ರಕಾರ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಟಾಡ್ತಿದ್ದಾರೆ. ಸೊ ಅವ್ರೇನು ರೂಪೇಶ್ ಹೊರಗಡೆ ಇದ್ದಾರೆ ಅದೇ ರೀತಿ ಒಳಗಡೆನೂ ಇದ್ದಾರೆ. ಸೊ ಅದರಲ್ಲೇನು ಒಳಗಡೆ ಬಂದುಬಿಟ್ಟು ಅಥವಾ ಚೇಂಜ್ ಆಗಿದ್ದಾರೆ ಅಥವಾ ಹೊರಗಡೆ ಬಂದುಬಿಟ್ಟು ಇನ್ನೂ ಚೇಂಜ್ ಆಗ್ತಾರೆ ಅನ್ನೋದಿಲ್ಲ. ಒಳಗೂ ಹಾಗೆ ಹೊರಗೂ ಹಾಗೆ ಅದೇ ರೂಪೇಶ್. ನೀವು ಹೊರಗಡೆ ಸಿಕ್ಕಿದ್ರು ಸಹ ಅವೆಲ್ಲ ಫ್ಯಾಮಿಲಿ ಆಗಿ ಹೇಗಿದ್ದಾರೆ ಅದೇ ರೀತಿ ಹೊರಗಡೆ ಬಂದರೂ ಸಹ ಅವ್ರ ಫ್ರೆಂಡ್ಶಿಪ್ ಆಗಿರಲಿ ಅಥವಾ ಅದಿರುವಂಥ ಎಲ್ಲ ಕಂಟೆಸ್ಟೆಂಟಿಗೆ ಅದೇ ರೀತಿ ಇರ್ತಾರೆ, ಅದು ಮಾತ್ರ ಗ್ಯಾರಂಟಿ. ಈಗ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಆಗುತ್ತೆ ವೀಕಲ್ಲಿ, ಯಾರಾದರೂ ಸ್ವಲ್ಪ ಆಟದಲ್ಲಿ ಆಚೆ ಈಚೆ ಆದಾಗ ನಾಮಿನೇಷನ್ ಆಗುವಂಥದ್ದು. ಆಗ ವೋಟಿಂಗ್ ಬಂದರೆ ಮಾತ್ರ ಅವರು ಮುಂದೆ ಹೋಗಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಆ ಟೈಮಲ್ಲಿ ಫ್ರೆಂಡ್ ಸರ್ಕಲ್ ಇಂಡಸ್ಟ್ರಿ ಅವರೆಲ್ಲ ಸೇರಿಕೊಂಡು ನೀವು ಜೊತೆಯಲ್ಲಿ ವೋಟಿಂಗ್ ಮಾಡಿ ಅವರನ್ನು ಗೆಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ, ಹೇಗೆ? ಹೌದು, ಮಾಡಿದ್ವಿ. ಯಾಕಂದರೆ ಅವ್ರ ಗ್ರೂಪಿಂದ ನವೀನ್ ಆಗಿರಲಿ ಅಥವಾ ಇನ್ನೊಬ್ಬ ಭಾವಿಷ್ ಅಂತ ಹುಡುಗ ಇದ್ದಾನೆ, ಅವರಿಬ್ಬರು ಯಾವತ್ತೂ ನಮಗೆ ಶೇರ್ ಮಾಡ್ತಾ ಇರ್ತಾರೆ. ಅವ್ರು ಶೇರ್ ಮಾಡಿದಾಗೆಲ್ಲ ಆ್ಯಪ್ ಆ್ಯಕ್ಚುಲಿ ನಾನು ನಡುವಲ್ಲಿ ಡಿಲೀಟ್ ಮಾಡಿದ್ದೆ. ಸೊ ಒಂದು ಟೈಮಲ್ಲಿ ಆ್ಯಪಲ್ಲಿ ತುಳು ಮೂವೀಸ್ ಬರ್ತಾಯಿತ್ತು. ಸೊ ಅದಾದಮೇಲೆ ತುಳು ಮೂವೀಸ್ ಅವ್ರು ಬೈ ಮಾಡೋ ಸ್ಟಾಪ್ ಮಾಡಿದ್ಮೇಲೆ ನಾನು ಆ್ಯಪ್ ಡಿಲೀಟ್ ಮಾಡಿದ್ದೆ, ಯಾಕೆಂದರೆ ಎಲ್ಲ ನೋಡಿರೋಂಥ ಮೂವಿನೇ. ಬಟ್ ನಾನು ಆ್ಯಪ್ ಅಗೇನ್ ಡೌನ್ಲೋಡ್ ಮಾಡಿದ್ದೆ ರೂಪೇಶಿಗೋಸ್ಕರ, ಈ ಬಿಗ್ ಬಾಸ್ಗೋಸ್ಕರ. ಸೊ ಅದಾದಮೇಲೆ ನಮ್ಮೆಲ್ಲ ತಂಡದವರು ಏನಿದ್ದೀವಿ ಅದು ಬಂದಿರೋ ಲಿಂಕನ್ನು ಶೇರ್ ಮಾಡಿ ಅವ್ರು ಯಾವಾಗ ನಾಮಿನೇಷನ್ ಆಗ್ತಾರೆ ಆವಾಗ 100 ಮಾಡಿದ್ರು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಂತೂ ಗ್ಯಾರಂಟಿ ಮಾಡ್ತಾಯಿದ್ವಿ. ಅಷ್ಟೇ ಶೇರು ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಗೊತ್ತಾಗುತ್ತೆ, ನೀವೆಲ್ಲ ಇದ್ದೀರಿ, ನೀವು ಮಾಡಿದ್ದೀರಿ, ಇನ್ನೂ ಮಾಡಿ ಸಪೋರ್ಟು, ನಿಮ್ಮ ಸಪೋರ್ಟ್ ಬೇಕು.
ಈಗ ನೀವು ಬಿಗ್ ಬಾಸ್ ನೋಡ್ತಿರುವಂಥ ಒಬ್ಬ ವ್ಯೂವರ್ ಆಗಿ ಕೇಳೋದಾದ್ರೆ ರೂಪೇಶ್ನ ಜೊತೆ ಬೇರೆ ಯಾವ ಆಟಗಾರರ ಆಟ ಚೆನ್ನಾಗಿ ನಿಮಗೆ ಅನಿಸುತ್ತೆ? ನನಗೆ ರೂಪೇಶ್ ಬಿಟ್ಟರೆ ಈಗ ದೀಪಿಕಾ ದಾಸ್ ಅವರು ಮತ್ತು ರಾಕೇಶ್ ಅವರು, ಗುರೂಜಿ ಯಾಕಂತ ಹೇಳಿದರೆ ಅದು ರೂಪೇಶ್ ಮತ್ತು ಗುರೂಜಿ ಇರೋದೊಂದು ಸಂಬಂಧ. ರೀಸೆಂಟ್ಲಿ ಮೊನ್ನೆ ಅದೊಂದು ಟಾಸ್ಕ್ ಆಗಬೇಕಾದ್ರೆ ಒಂದು ತಂದೆ ಸ್ಥಾನ ಇತ್ತು, ಅವನ ಕೈಯಿಂದ ಖರ್ಚೀಫ್ ಎಳೆದ್ರು ಅಂತೇಳಿ ಅಳ್ತಾರೆ. ಅದೊಂದು ಒಳ್ಳೆ ಇಮೋಷ್ನಲ್ ಹಾರ್ಟ್ ಟಚಿಂಗ್. ನಂಗೆ ಇಷ್ಟರವರೆಗೂ ಹಿಂದಿ ಆಗಿರಲಿ ಕನ್ನಡದಾಗಿರಲಿ ಈ ರೀತಿ ಒಂದು ಅದೊಂದು ಸ್ನೇಹ ಸಂಬಂಧ ನೋಡಿರಲಿಲ್ಲ. ಸೊ ಅವರಿಬ್ಬರು ಅದ್ರಲ್ಲಿ ಕಾಣುತ್ತೆ. ಅವ್ರು ಯಾವುದೇ ತಪ್ಪು ಮಾಡಿದ್ರು ಸಹ ಅಥವಾ ರೂಪೇಶ್ ಯಾವುದೇ ತಪ್ಪು ಮಾಡಿದ್ರು ಸಹ ಅವರಿಬ್ಬರು ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಒಂದು ಒಳ್ಳೆ ಆನ್ಸರ್ನ ಹೊರಡ್ತಾ ಇರ್ತಾರೆ. ಸೊ ಅದೊಂದು ಬೆಸ್ಟ್ ಕ್ವಾಲಿಟಿ ಅವರಿಬ್ಬರಲ್ಲೂ ಇದೆ. ಸೊ ನನ್ನ ಪ್ರಕಾರ ರೂಪೇಶ್, ಆಮೇಲೆ ದೀಪಿಕಾ ದಾಸ್, ಆಮೇಲೆ ರಾಕೇಶ್. ಸೊ ಇಷ್ಟು ದಿನದ ರೂಪೇಶ್ ಅವರ ಟೆಲಿವಿಷನ್ ಆಟಗಳನ್ನು ನೀವು ನೋಡಿದ್ದೀರಿ ಅಂತ ಹೇಳಿದ್ರಿ. ಅವರು ಫಿನಾಲೆ ಸ್ಟೇಜ್ ಮೇಲೆ ಒಂದು ಕೈ ಒಬ್ಬ ಆಟಗಾರ, ಇನ್ನೊಂದು ಕೈಯಲ್ಲಿ ರೂಪೇಶ್ ಇರಬೇಕು ಅಂತ ಹೇಳಿದ್ರೆ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದರೆ ಅವರು ಇದು ಫಿನಾಲೆ ಸ್ಟೇಜ್ ಹತ್ತಬಹುದು ಅಂತ ಅನಿಸುತ್ತೆ ನಿಮಗೆ? ನನ್ನ ಪ್ರಕಾರ ಅವ್ರು ಯಾವ ಸ್ಟ್ರಾಟಜಿಲಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಅದೇ ಸ್ಟ್ರಾಟಜಿಲಿ ಕರೆಕ್ಟಾಗೇ ಇದ್ದಾರೆ. ಇನ್ನೇನು ಸ್ಟ್ರಾಟಜಿ ಹೊಸದು ಆಗಿರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಆ್ಯಪಿಂದ ಟಿ ವಿಗೆ ಬರ್ಬೇಕಾದ್ರೆ ಆಲ್ರೆಡಿ ಜನರಿಗೆ ಅವ್ನು ಇಷ್ಟ ಆಗಿರೋದಕ್ಕೋಸ್ಕರ ಅಷ್ಟು ಜನರುಗಳಿಂದ ಸಪೋರ್ಟ್ ಇದ್ದಿದ್ದಕ್ಕೋಸ್ಕರ ಅಲ್ಲಿ ತನಕ ಬಂದಿದ್ದಾರೆ. ಈಗ ಆಲ್ಮೋಸ್ಟ್ ಫೈನಲ್ ತನಕ ಬಂದಿದ್ದಾರೆ ಅಂದರೆ ಅದು ಅವ್ರ ಸ್ಟ್ರಾಟಜಿಯಿಂದನೇ. ಇನ್ನು ಅದನ್ನು ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಅವರು ಕರೆಕ್ಟಾಗಿ ಆಟಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಟಾಡಿದರೆ ಸಾಕು. ಯಾರ ಹತ್ರನೂ ಜಗಳ ಮಾಡೋದಿಲ್ಲ, ಜಗಳ ಮಾಡದೆ ಒಳ್ಳೆ ರೀತಿಯಲ್ಲಿ ಆಟಾಡಿದರೆ ಸಾಕು. ಈಗ ಇಂಡಸ್ಟ್ರಿಯ ಫ್ರೆಂಡ್ಸ್ ಅಂತ ಹೇಳಿದರೆ ನೀವೀಗ ಸಿನಿಮಾದ ವಿಚಾರವನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಬೇರೆ ವಿಚಾರ ಕೂಡ ಮಾತಾಡ್ತಾ ಇರ್ತೀರಿ. ನಿಮ್ಮ ಯಶಸ್ಸು, ಸೋಲು, ಏನಾದರೂ ಬೇಜಾರಾದಾಗ ಕಾಲ್ ಮಾಡಿ ನಿಮ್ಮ ಇದ್ರ ಬಗ್ಗೆ ಮಾತಾಡುವಂಥದ್ದು. ಯಾವತ್ತಾದರೂ ಈಗ ನೀವು ಅಷ್ಟೇ, ನಿಮಗೆ ಕೆಲವೊಂದು ಸೋಲು ಸಿಕ್ಕಿತ್ತು, ಕೆಲವೊಂದು ಗೆಲುವು ಸಿಕ್ಕಿದ್ದು. ರೂಪೇಶಿಗೆ ಸಾಕಷ್ಟು ಸೋಲುಗಳು ಸಿಕ್ಕಿದೆ, ಕೆಲವೊಂದಷ್ಟೇ ಗೆಲುವು ಸಿಕ್ಕಿದೆ. ಯಾವಾಗಲೂ ಸೋತಂಥ ಟೈಮಲ್ಲಿ ಒಬ್ಬ ದೋಸ್ತಿ ಒಂದು ಫ್ರೆಂಡ್ ಅಂತ ಇದ್ದಾಗ ಜೊತೆಗೆ ಕೂತು ಮಾತನಾಡಿ ಬೆಂತಟ್ಟಿಕೊಂಡು ತಮಗೆ ತಾವು ಅಂತ ಒಂದು ಸನ್ನಿವೇಶ ಆಗಿದೆ. ನಾನು ಹೇಳಿದ್ದೆ ಅದು ಗೋಲ್ಡ್ ಬಗ್ಗೆ, ಅವ್ರದ್ದು ಚೈನ್ ಚಿಕ್ಕದಾಗ್ತಾ ಇತ್ತು ಅಂತೇಳಿ. ಸೊ ಅವಾಗ ನಾವು ಮಾತಾಡ್ತಿದ್ವಿ, ನಮಗೊಂದು ಟೈಮ್ ಬರುತ್ತೆ. ಅಂತೇನು ಗೆಲುವು ನೋಡಲಿಲ್ಲ. ಸೊ ಕಂಪೇಟಿವ್ಲಿ ಯಾರು ಒಂದು ಸ್ಟೆಪ್ ಮುಂದೆ ಇದ್ದಾರೆ ಈಗ. ಸೊ ಅವಾಗ ಮಾತಾಡ್ತಿದ್ವಿ, ನಮಗೊಂದು ಟೈಮ್ ಬರುತ್ತೆ, ನಾವು ಮಾಡಿರೋಂಥ ಮೂವಿ ಜನರುಗಳು ಒಪ್ಕೊಳ್ತಾರೆ, ಇಷ್ಟಪಡ್ತಾರೆ. ತುಳುವಿಂದ ಆಮೇಲೆ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ಹೋಗ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತೀವಿ. ಸೊ ಆ್ಯಸ್ ಎ ಆರ್ಟಿಸ್ಟ್ ಅಂತೇಳಿ ನಮಗೊಂದು ಪ್ರೊಫೆಷನ್ ಆಗಿ ಅಥವಾ ಪ್ಯಾಷನನ್ನು ಫಾಲೋ ಮಾಡ್ಕೊಂಡು ಬಂದಮೇಲೆ ನಮಗೊಂದು ಬೌಂಡ್ರಿ ಅಂತ ಇರೋದಿಲ್ಲ. ನಾವು ಒಂದೇ ಭಾಷೆ ಮಾಡ್ತೀವಿ, ಇದರಲ್ಲೇ ಮಾಡ್ತೀವಿ, ಅದನ್ನೇ ಮಾಡ್ತೀವಿ ಅಂತೇಳಿ ನಮ್ಮ ಮುಂದೆ ಏನು ಅವಕಾಶ ಬರುತ್ತೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಕಷ್ಟ. ಸೊ ರೂಪೇಶ್ ಅವರು ಬಂದಂಥ ಎಲ್ಲ ಅವಕಾಶಗಳನ್ನು ಮೂವಿದ ಪ್ರಮೋಷನ್ ಆಗಿರಲಿ ಅಥವಾ ಯಾವುದೇ ವಿಷಯಗಳಾಗಿರಲಿ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ಈಗ ಬಿಗ್ ಬಾಸಲ್ಲೂ ಅವ್ರು ಬಂದಿರೋ ಅವಕಾಶನ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ರೂಪೇಶ್ ಅವರಿಗೆ ಈ ವಿಡಿಯೋ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ರೂಪೇಶ್ ಒಂದು ವೇಳೆ ಹೊರಗಡೆ ಬಂದು ನೋಡಿದರೆ ಈ ಒಂದು ಸಂದರ್ಭದಲ್ಲಿ ಈಗ ಫಿನಾಲೆಗೆ ಹೋಗುವಂಥ ಸನ್ನಿವೇಶದಲ್ಲಿ ರೂಪೇಶ್ ಶೆಟ್ಟಿಗೆ ನೀವು ಮನಸ್ಪೂರ್ವಕವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ ಅಂತ ಈ ಸಂದರ್ಭದಲ್ಲಿ ಕಿವಿ ಮಾತು, ಒಬ್ಬ ಗೆಳೆಯನಾಗಿ, ವ್ಯೂವರ್ ಆಗಿ, ಸಹ ನಟನಾಗಿ? ರೂಪೇಶ್, ನೀವು ಯಾವ ರೀತಿ ಆಟ ಆಡ್ತಿದ್ದೀರೋ ಕರೆಕ್ಟಾಗಿ ಆಟ ಆಡ್ತಾ ಇದ್ದೀರಿ. ನೀವು ಹೊರಗಡೆ ಹೇಗಿದ್ದೀರೋ ಒಳಗಡೆನೇ ಹಾಗೇ ಇದ್ದೀರಿ. ನಿಮ್ಮ ವ್ಯಕ್ತಿತ್ವ ಆಗಿರಲಿ ಅಥವಾ ನಿಮ್ಮ ಒಂದು ಅವರ ಏನಿದೆ ಅದೇನು ಚೇಂಜ್ ಆಗಿಲ್ಲ. ಆ ಪಾಸಿಟಿವ್ ವೈಬಲ್ ಇದ್ದೀರಿ, ಅದೇ ಪಾಸಿಟಿವ್ ವೈಬಲ್ ಇರಿ. ಒಳಗೆ ಹೋಗ್ಬೇಕು ಒಬ್ಬನೇ ಆಗಿದ್ರಿ, ಹೊರಗಡೆ ಬರ್ತಾನೋ ಒಬ್ಬನೇಗೆ ಬರ್ತೀರಿ. ಅದು ವಿನ್ನರ್ ಆಗಿ ಬರಬೇಕು ಅಂತ ನಮ್ಮೊಂದು ಆಸೆ. ನಮ್ಮ ಎಲ್ಲ ಮ್ಯಾಂಗ್ಳೂರ್ನವರಾಗಲಿ, ನಮ್ಮ ಈ ಸೌತ್ ಕೇಂದ್ರದ ಬೆಲ್ಟ್ ಯಾರಿದೆ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಫ್ಯೂಚರಿಗೂ ಇದೆ, ಪ್ರೆಸೆಂಟಲ್ಲೂ ಇದೆ, ಪಾಸ್ಟಲ್ಲೂ ಇತ್ತು. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್. ಈಗ ರೂಪೇಶ್ ಹಾಗೂ ಅನೂಪ್ ಅವ್ರನ್ನ ನೋಡಿದಾಗ ಸ್ವಲ್ಪ ಫಿಟ್ನೆಸ್ ಫ್ರೀಕ್ಗಳಂತೂ ಕೂಡ ಕಾಣಿಸುತ್ತೆ. ಯಾವ ಥರ ಚರ್ಚೆಗಳು ನಡೆಯುತ್ತೆ ಸಾಮಾನ್ಯವಾಗಿ ಭೇಟಿಯಾದಾಗ? ಒಂದು ಟೀ ಕುಡಿಯುವಾಗ, ನಾರ್ಮಲ್ ಭೇಟಿಯಾದಾಗ ಅದು ಒಂದು ವರ್ಕೌಟ್ ಆಯ್ತಾ, ಆ ಥರ ಲೆಗ್ ಡೇನಾ, ಚೆಸ್ಟ್ ಡೇನಾ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಬಟ್ ರೂಪೇಶ್ ಯಾವತ್ತೂ ಹೇಳ್ತಿದ್ದೆ, ನಾವು ರೂಪೇಶ್ ಬ್ಯೂಟಿ, ಅವನೊಂದು ಫೇಸ್ ಕಲರ್ ಆಗಿಲ್ಲ, ಬ್ಯೂಟಿ ಕಾನ್ಷಿಯಸ್ ಸಿಕ್ಕಾಪಟ್ಟೆ ಅವನಿಗೆ. ನಾವು ಕ್ರಿಕೆಟ್ ಆಡಬೇಕಾದ್ರೆ ಫುಲ್ ಕ್ಯಾಪ್ ಹಾಕ್ತಾರೆ, ಇಷ್ಟು ಬಟ್ಟೆಯಲ್ಲಿ ಕವರ್ ಆಗಿರುತ್ತೆ, ಮುಖ ಫುಲ್ಲು ಕ್ರೀಮ್ ಹಾಕಿರ್ತಾರೆ. ಸೊ ಅದು ರೂಪೇಶ್ ಅಂತೇಳಿ ದೂರಿಂದ ಗೊತ್ತೇ ಆಗಲ್ಲ, ಹತ್ತಿರ ಬಂದು ಟಿ ಶರ್ಟಲ್ಲಿ ಹಿಂದ್ಗಡೆ ಎಸಿದ್ರೆ ಮಾತ್ರ. ಆ ರೀತಿ ಬ್ಯೂಟಿ ಕಾನ್ಷಿಯಸ್, ಈವನ್ ಹೆಲ್ತ್ ಕಾನ್ಷಿಯಸ್ ಇಲ್ಲ. ಜಿಮ್ಮಿಗೆ ಹೋದರೆ ಜಿಮ್ಮಿಗೆ ಹೋಗ್ತಿದ್ರು. ಒಂದು ಟೈಮಲ್ಲಿ ಸರ್ಕಸ್ ಮೂವಿಗೋಸ್ಕರ ನೀವು ಪೋಸ್ಟ್ ನೋಡಿರ್ಬೋದು, ಫುಲ್ ಶರ್ಟ್ ಎಲ್ಲ ತೆಗ್ಬಿಟ್ಟು ಬಾಡಿ ಎಲ್ಲ ಮಾಡಿಬಿಟ್ಟು ಫೋಟೋ ತೆಗ್ಸಿದ್ದಾರೆ. ಅದೊಂದು ಸರ್ಪ್ರೈಸ್, ಯಾರಿಗೂ ಹೇಳ್ತಿರ್ಲಿಲ್ಲ. ಅವ್ನು ಕೆಲವೊಂದು ವಿಷಯಗಳನ್ನ ಸೀಕ್ರೆಟಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ತಾನೆ. ಸೊ ಅದೇ ರೀತಿ ಸ್ಮಾರ್ಟ್ ಅವನು. ಸೊ
ಟಿಪ್ಸ್ ಅಂದರೆ ಅದೇ ಮಾತಾಡ್ತಿದ್ವಿ, ನೀವೇನು ಮಾಡ್ತೀವಪ್ಪ ನಂಗೆ ಹೇಳ್ತೇವೆ, ನಿಮ್ಗೇನಪ್ಪ ನಿಮ್ಗೆ ಆಗಿ ಬರುತ್ತೆ, ನಿಮಗೆ ಡ್ಯಾನ್ಸ್ ಮಾಡ್ತೀರಿ, ನೀವು ಅದು ಮಾಡ್ತೀರಿ, ನಮ್ಗೆ ಆಗಲ್ಲ, ನಮ್ಮ ಕೆಲಸ ಇರುತ್ತೆ, ಬ್ಯುಸಿ ಇರ್ತೀವಿ, ರೀಸನ್ಸ್ ಕೊಡ್ತಾರೆ ಇರ್ತಾನೆ. ಬಟ್ ಆದರೂ ಸಹ ಒಳಗೊಳಗೆ ಅವ್ನ ಹೆಲ್ತಿಗೆ ಅವ್ನು ಏನೇನು ಮಾಡಬೇಕು ಎಲ್ಲ ಮಾಡಿಕೊಂಡು ಬಂದಿದ್ದ. ರೂಪೇಶ್ ಒಳಗೆ ಹೋಗೋಕ್ಕಿಂತ ಮುಂಚೆ ಬಾಡಿಯೆಲ್ಲ ಸೂಪರಾಗಿ ಮಾಡಿದ್ದ. ಈಗ ಸಪೋರ್ ಆಗಿದ್ದಾನೆ 100%. ಹೊರಗಡೆ ಬಂದ್ಕೊಳ್ಳಿ ಮತ್ತು ಅದನ್ನು ಕಂಟಿನ್ಯೂ ಮಾಡೋದಂತೂ ಗ್ಯಾರಂಟಿ. ಒಂದು 5 ಬೆಸ್ಟ್ ಪಾರ್ಟ್ಸ್ ರೂಪೇಶ್ ಶೆಟ್ಟಿ ಬಗ್ಗೆ ನೀವು ನೋಡಿದ ಹಾಗೆ ಅವರ ಒಂದು ಬೆಸ್ಟ್ ಪಾಯಿಂಟ್ಸ್ ಏನು ಅಂತ ಹೇಳಿ ಲೈಫಲ್ಲಿ. ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಡ್ತಾನೆ ಸಿಕ್ಕಾಪಟ್ಟೆ. ಒಂದು ಸರಿ ಫ್ರೆಂಡ್ಶಿಪ್ ಅಂತೇಳಿ ಮಾಡಿಬಿಟ್ರೆ ಅವರಿಗೆ ಕಷ್ಟದಲ್ಲಾಗಿರುತ್ತೆ, ದುಃಖ ಇರಲಿ ಸುಖ ಇರಲಿ ಎಲ್ಲದೂ ಇರ್ತಾನೆ. ಸೆಕೆಂಡ್, ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾನೆ ಒಂದು ಕರಿಯರ್, ಅಥವಾ ಯಾವ ರೀತಿ ಅದನ್ನು ಪ್ರಮೋಟ್ ಮಾಡಬೇಕು. ಆ್ಯಂಡ್ ಮೂವಿ ಆಗಿರಲಿ, ಒಂದು ಚಿಕ್ಕ ವಿಷಯ ಆಗಿರೋದು ದೊಡ್ಡ ವಿಷಯ ಆಗಿರಲಿ, ಅದನ್ನು ಒಳ್ಳೆ ರೀತಿ ಪ್ರಮೋಟ್ ಮಾಡ್ತಾನೆ, ಅದನ್ನು ಮಾರ್ಕೆಟಿಂಗು ಮಾಡ್ತಾನೆ. MC ಅದರಲ್ಲಿ ಅವನದೊಂದು ಫೇಮಸ್ ಡೈಲಾಗೇ ಇದೆ, ಕಂಟಿನ್ಯೂಸ್ ಆಗಿ ಹೇಳೋದು. ಸೊ ಈವನ್ ಸುದೀಪ್ ಸರ್ ಮುಂದೆ ಹೇಳಿ ಅವ್ರಿಗೂ ಇಷ್ಟ ಆಗಿತ್ತು. ಸೊ ಅದರಲ್ಲೂ ತುಂಬ ಸ್ಮಾರ್ಟ್ ಆಗಿದ್ದಾನೆ, ನೋಡ್ಲಿಕ್ಕೆ ಚೆಂದ ಇದ್ದಾನೆ, ಮದುವೆ ಆಗಿಲ್ಲ. ಇದ್ರ ಬಗ್ಗೆ ತುಂಬ ಚರ್ಚೆ ಇದೆ, ಅದು ಬೇಡ ಅಷ್ಟೇ. ಕ್ಯಾಶುವಲ್ ಆಗಿ ಅನೂಪ್ ಅವರು ರೂಪೇಶ್ ಅವರು ಸಾಮಾನ್ಯವಾಗಿ ಭೇಟಿಯಾಗುವಂಥ ಜಾಗ ಯಾವುದು ಅಂತ ಜಾಸ್ತಿಯಾಗಿ? ನಾರ್ಮಲಿ ನಾವು ಎಲ್ಲಾದರೂ ಹೊರಗಡೆ ಊಟಕ್ಕೆಲ್ಲಾದ್ರೂ ಹೋದರೆ, ಇಲ್ಲ ನನ್ನ ಕೆಫೆ ಹತ್ರ, ಇಲ್ಲ ನಮ್ಮ ಆಫೀಸ್ ಹತ್ರ, ಇಲ್ಲಾಂದರೆ ಥಿಯೇಟರ್ ಹತ್ರ, ಕ್ಯಾಶುವಲ್ ಆಗಿ ಅಂತಿಲ್ಲ, ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀವಿ. ಮ್ಯಾಂಗ್ಳೂರಿನ ಅಷ್ಟು ದೊಡ್ಡ ಪ್ಲೇಸ್ ಅಲ್ಲ, ಒಬ್ಬನಿಗೆ ಕಾಲ್ ಮಾಡಿ ಮಾತಾಡಬೇಕು ಅಂತಿಲ್ಲ, ನಾವು ಅಲ್ಲಲ್ಲೇ ಸಿಗ್ತಾ ಇರ್ತೀವಿ. ಸೊ ತುಂಬ ಪ್ಲೇಸ್ ಇದೆ ಹೀಗೆ ಕ್ಯಾಶುವಲ್ ಸಿಗೋದು. ಕ್ರಿಕೆಟ್ ಇದ್ದಾಗಂತೂ ಸಿಗ್ತಾನೆ ಇರ್ತೀವಿ. ಸೊ ನಿಮ್ಮ ಅಡ್ಡ ಅಂತ ಏನಾದರೂ ಇದೆಯಾ? ಇಲ್ಲ, ನಮ್ಮದು ಅಡ್ಡ ಅಂತ ಏನು ಕ್ರಿಯೇಟ್ ಮಾಡಿಲ್ಲ. ಈಗ ಬಂದಮೇಲೆ ಒಂದು ಕೈ ಸಿಕ್ಕಿದ್ರೆ ಅಡ್ಡ ಕ್ರಿಯೇಟ್ ಮಾಡ್ಬೋದು. ಸೊ ಅನೂಪ್ ಅವರ ಮನೆಯಲ್ಲಿ ಬಿಗ್ ಬಾಸ್ ಅನ್ನ ಫಾಲೋ ಮಾಡೋದು, ನಮ್ಮ ಒಂದು ತುಳುನಾಡಿನ ಹುಡುಗ ನೋಡ್ತಾ ಇದ್ದಾನೆ, ತಂದೆ ತಾಯಿ ತಂಗಿ ಆಗಿರ್ಬೋದು, ಯಾವ ಥರ ಅಪ್ಡೇಟ್ಸ್? ಆ್ಯಕ್ಚುಲಿ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ. ಕಾರಣ ಏನಂದರೆ ಎಲ್ರಿಗೂ ಗೊತ್ತಿರೋದು, ಈಗ ನಮ್ಮ ತಂದೆ ತಾಯಿ ಗೊತ್ತು ನಾನು ಆ್ಯಕ್ಟರ್ ಅಂತೇಳಿ. ಸೊ ನನ್ನ ಫ್ರೆಂಡ್ ರೂಪೇಶ್, ಸೊ 200% ಆಟೋಮೆಟಿಕಲಿ ಅದು ಸಪೋರ್ಟ್ ಅವನಿಗೆ ಹೋಗುತ್ತೆ. ಸೊ ಅವರು ನೋಡ್ತಾ ಇದ್ದಾರೆ ಗೇಮು ಆಟಾಡ್ಬೇಕಾದ್ರೆ. ಸ್ಟಾರ್ಟಿಂಗ್ ನಮ್ಮ ತಂದೆ ಕೂರ್ತಿರ್ಲಿಲ್ಲ ಬಿಗ್ ಬಾಸಿಗೆಲ್ಲ, ಬಟ್ ಈಗ ಕೂರ್ತಾ ಇದ್ದಾರೆ. ಸೊ ಮೊನ್ನೆ ಟಾಸ್ಕಲ್ಲಿ ಆಗ್ಬೇಕಾದ್ರೆ ಅವ್ನು 2 ಕಾಲ ಮೇಲೆ ಇತ್ಕೊಂಡ್ಬೇಕು, ಕಾಲು ಎತ್ತಿದ ಕೂಡ ಹೇಳಿದ್ರು, ಅವ್ನು ಕಾಲು ಎತ್ತಿದ್ದ ಅಂತೇಳಿ. ಅದೇ ಮೂಮೆಂಟಲ್ಲಿ ಬಿಗ್ ಬಾಸ್ ಇದ್ರು, ರೂಪೇಶ್ ನೀವು ಔಟ್ ಅಂತೇಳಿ. ಅವ್ನು ನಮ್ಮಪ್ಪ ಹೇಳಿದ್ರು, ಸ್ವಲ್ಪ ಕಾಲು ಸರ್ಸೋಕೆ ಹೋದ, ಔಟ್ ಆಗಿಬಿಟ್ಟ. ಸೊ ಆ ರೀತಿ ಒಂದು ಇನ್ವಾಲ್ವ್ಮೆಂಟ್ ಅವ್ರದ್ದು ಇದೆ. ಸೊ ಎಲ್ರದ್ದು ಆಶೀರ್ವಾದ ಸಪೋರ್ಟ್ ಅವನಿಗಿದೆ. ಸೊ ನೋಡೋಣ, ನಮ್ಮ ಊರ ತುಳುನಾಡಿನ ಒಂದು ಕಲಾವಿದ, ನಮ್ಮದು ಸಪೋರ್ಟ್ ಇದೆ, ನಿಮ್ಮದು ಸಪೋರ್ಟ್ ಜಾಸ್ತಿ ಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಸೊ ಫೈನಲ್ ಆಗಿ ತುಳುನಾಡಿನ ಕಲಾವಿದ, ಈಗ ಕರ್ನಾಟಕ ವಿಶ್ವದಾದ್ಯಂತ ಎಲ್ಲರ ಮನೆ ಮಾತಾದಂಥ ಹುಡುಗ ರೂಪೇಶ್ ಶೆಟ್ಟಿ. ಎಲ್ಲ ರೂಪೇಶ್ ಶೆಟ್ಟಿ ಫ್ಯಾನ್ಸ್ಗೆ, ಬಿಗ್ ಬಾಸ್ ವ್ಯೂವರ್ಸಿಗೆ ಒಬ್ಬ ಆತ್ಮೀಯ ಗೆಳೆಯನಾಗಿ ಈಗ ಫಿನಾಲೆ ಹಂತದಲ್ಲಿದ್ದಾರೆ. ಈಗ ವೋಟಿಂಗ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಏನು ಹೇಳಲಿಕ್ಕೆ ಕಷ್ಟಪಡ್ತೀರಿ? ಜಾಸ್ತಿ ಏನಿಲ್ಲ, ಅವರ ಮೊದಲ ದಿನದಿಂದ ಅಂದರೆ ಆನ್ಲೈನಿಂದ TV ತನಕ ನಿಮ್ಮ ಸಪೋರ್ಟ್ ಇತ್ತು. ಇಷ್ಟು ದಿನ ಇದೆ, ಇನ್ನೂ ಮುಂದೆ ಬೇಕಾಗಿದೆ. ನಮ್ಮಂಥ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವೆಲ್ಲೂ ರೀಚ್ ಆಗೋ ಚಾನ್ಸೇ ಇಲ್ಲ. ನೀವಿದ್ದರೆ ನಾವು, ನೀವು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಮ್ಮಂಥ ಕಲಾವಿದರಿಗೆ ಮುಂದೆ ಬರಲಿಕ್ಕೆ ಚಾನ್ಸಸ್. ಸೊ ರೂಪೇಶ್ ಅವರಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನನ್ನ ಪ್ರಕಾರ ಈ ವೀಕ್ ನಾಮಿನೇಷನಲ್ಲಿದ್ದಾರೆ. ಸೊ ಅವರನ್ನು ಸೇಫ್ ಮಾಡಬೇಕಂದ್ರೆ ನಿಮ್ಮ ಓಟ್ಗಳು ಬೇಕೇ ಬೇಕು. ಇನ್ನಷ್ಟು ಮಾಡಿ, ಮತ್ತಷ್ಟು ಮಾಡಿ, ಮಗದೊಮ್ಮೆ ಮಾಡಿ, ಮಾಡ್ತಾನೆ ಇರಿ. ಅವರೊಂದು ಈ ಕಡೆಯಿಂದ ಅಂದರೆ ನಮ್ಮ ಕಡೆಯಿಂದ ಒಂದು ವಿನ್ನರಾಗಿ ಕರ್ಕೊಂಬರೋಕ್ಕೆ ನಮ್ಮ ಸಪೋರ್ಟ್ ಇಲ್ಲದೆ ಆಗೋದೇ ಇಲ್ಲ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು.